ಒಂದೆಡೆ ಆಮೆಗತಿಯಲ್ಲಿ ಸಾಗ್ತಾ ಇರುವ ಪಡುಬಿದ್ರೆ ಸೇತುವೆಯ ಕಾಮಗಾರಿ, ಇನ್ನೊಂದೆಡೆ ಅವೈಜ್ಞಾನಿಕವಾಗಿ ಹೆದ್ದಾರಿ ಡೈವರ್ಷನ್ಗಳು. ಇದು ಪಡುಬಿದ್ರೆ ಸೇತುವೆ ಬಳಿಯಲ್ಲಿ ಕಂಡುಬಂದ ದೃಶ್ಯ. ಪಡುಬಿದ್ರೆ ಸೇತುವೆ ಬಳಿ ಹೆದ್ದಾರಿ ಕಂಬಳಗದ್ದಿಯ ರೂಪ ತಾಳಿದ್ದು ಅಪಘಾತ ವಲಯವಾಗಿ ರೂಪುಗೊಂಡಿದೆ. ಸ್ಥಳೀಯ ಜನರಿಗೆ ಇಲ್ಲಿನ ಅವ್ಯವಸ್ಥೆ ಅರಿವಿದ್ದು ಜಾಗೃತರಾಗಿ ಸಂಚರಿಸ್ತಾ ಇದ್ದಾರೆ. ದುರಂತವೆಂದರೆ ದೂರದೂರಿನ ವಾಹನ ಸವಾರರಿಗೆ ಹೆದ್ದಾರಿಯ ಈ ದುರಾವಸ್ಥೆ ಗಮನಕ್ಕೆ ಬಾರದೆ ನಿತ್ಯ ಅಪಘಾತಗಳು ಸಂಭವಿಸಿ ಅಮಾಯಕರು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಮಳೆ ಬಂದ್ರಂತೂ ಹೆಸರಿಗೆ ಮಾತ್ರ ರಸ್ತೆಯಂತಿರುವ ಈ ಭಾಗದ ಹೊಂಡಗಳು ಗಮನಕ್ಕೆ ಬಾರದೆ ವಾಹನಗಳು ಕೂಡ ಗ್ಯಾರೇಜ್ ಪಾಲಾಗ್ತಾ ಇದೆ. ಈ ಸಮಸ್ಯೆ ಪರಿಹಾರಕ್ಕೆ ಟೋಲ್ ಸಂಗ್ರಹ ಕಂಪನಿಯೂ ಮುಂದೆ ಬರ್ತಾ ಇಲ್ಲ. ಸಮಸ್ಯೆ ಪರಿಹಾರ ಮಾಡುವಂತೆ ಆದೇಶ ನೀಡಬೇಕಾಗಿದ್ದ ಹೆದ್ದಾರಿ ಇಲಾಖೆಯಾಗಲಿ ಜಿಲ್ಲಾಡಳಿತವಾಗಲಿ ಕ್ರಮ ಕೈಗೊಳ್ತಾ ಇಲ್ಲ. ಈ ಭಾಗದಲ್ಲಿ ಜನಪ್ರತಿನಿಧಿಗಳಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಶಂಕರ್ ಪೂಜಾರಿ ಅವರು. ಹೆದ್ದಾರಿ ಇಲ್ಲಿ ಎರ್ಮಾಳು ಕಲ್ಸಂಕದ ಸಮೀಪ ತುಂಬ ಹಾಳಾಗಿದೆ. ಯಾವ ರೀತಿ ಹಾಳಾಗಿದೆ ಅಂದರೆ ದೊಡ್ಡ ಕಂದಕಗಳು ನಿರ್ಮಾಣವಾಗಿದೆ. ಆ ಕಂದಕದಿಂದ ಸಣ್ಣ ದ್ವಿಚಕ್ರ ನಮ್ಮ ಕಾರುಗಳು ಒಮ್ಮೆ ಬಿದ್ದದ ಮೇಲೇಳಲಿಕ್ಕೆ ತುಂಬ ಸಮಯ ಬೇಕು. ಅಂದರೆ ಈ ರೋಡಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಸಂಚರಿಸ್ತಾರೆ. ಆದರೆ ಈ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ, ಆದರೂ ಇದಕ್ಕೊಂದು ಪರಿಹಾರವೇ ಸಿಗ್ತಾ ಇಲ್ಲ. ಅಂದರೆ ನಮಗೆ ಸಾರ್ವಜನಿಕರಿಗೆ ಬೇಕಾಗಿಲ್ವೋ ಇಲ್ಲ ನಮ್ಮ ಸರ್ಕಾರಕ್ಕೆ ಬೇಕಾಗಿಲ್ವೋ ಅಂತ ನನಗೆ ತಿಳಿಯುವುದಿಲ್ಲ ಇದು. ಯಾಕಂದರೆ ಇಷ್ಟು ಸಮಸ್ಯೆ ನಮ್ಮೊಂದು ಭಾರತ ತುಂಬ ಮುಂದುವರಿದಿದೆ. ಆದರೆ ನಮ್ಮ ಹೆದ್ದಾರಿ ವಿಷಯದಲ್ಲಿ ಯಾಕೆ ಹೀಗೆ ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ ಮತ್ತು ಕಿವಿ ಕೇಳದ ಹಾಗೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. अब ये